ಡಾಕ್ಟರ್ ಇಸ್ ಬ್ಯಾಕ್ ಫ್ರಮ್ ರೌಂಡ್ಸ್ ವೀಕ್ಷಕರೇ. ಯೂಶುವಲಿ 9:30 ಅಷ್ಟೊತ್ತಿಗೆ ಅವ್ರು ಮನೆಯಲ್ಲಿ ಇರ್ತಾರೆ, ಆದ್ರೆ ಇವತ್ತು ಆಲ್ರೆಡಿ ಈಗ 10 ಗಂಟೆ ಆಗಿದೆ. ಡಾಕ್ಟರ್ ಯಾಕೆ ಈ ತರ ಆಗಾಗ ಆಗ್ತಾ ಇರುತ್ತೆ? ಬಿಕಾಸ್ ಆಫ್ ಸ್ವಲ್ಪ ಜಾಸ್ತಿ ಪೇಷಂಟ್ಸ್ ಆಗತ್ತೆ. ಅಂದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ತಡ ಆಯ್ತು. ಪ್ಲಸ್ ನಾನು ನಿನ್ನೆ ಒಂದು 2 ವಾರ್ಡ್ ನೋಡಿರ್ಲಿಲ್ಲ. ಓಕೆ, ಸಿ ಈಗ ಒಂದಿಷ್ಟು ವರ್ಷದ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ವಾಟ್ ಇಸ್ ದಟ್ ವೆರಿ ಕೀನ್ ಅಬ್ಸರ್ವೇಷನ್ ದಟ್ ಯು ಹ್ಯಾವ್ ಮೇಡ್ ಆನ್ ದಿ ಪಾರ್ಟ್ ಆಫ್ ಪೇಷಂಟ್ ಪಾರ್ಟೀಸ್? ಅಂದ್ರೆ ಪೇಷಂಟ್ಸ್ ಆಫ್ ಕೋರ್ಸ್ ಅವರು ಸಿಕ್ಕಿರ್ತಾರೆ, ದೇ ವಾಂಟ್ ಟು ಗೆಟ್ ಕ್ಯೂರ್ಡ್ ಸೂನ್, ಬಟ್ ಈ ಪೇಷಂಟ್ ಪಾರ್ಟೀಸ್ ಅಂತ ಇರ್ತಾರಲ್ಲ, ಅವ್ರ ಜೊತೆ ಇರೋರು, ಅವರಲ್ಲಿನ ಕೀನ್ ಅಬ್ಸರ್ವೇಷನ್ ನೀವು ಏನನ್ನ ಮಾಡಿದ್ದೀರಾ? or what is that kind of message that you want to see? ನಮ್ಮ ಇದರಲ್ಲಿ ನಾವು ಏನು ಆಕ್ಚುಲಿ ನಮ್ಮ ಟೆಕ್ಸ್ಟ್ ಬುಕ್ಸ್ ನಲ್ಲಿ ನಾವು ಏನು ಓದ್ತೇವಲ್ಲ, ಅದಕ್ಕೂ ನಾನು ಪಾರ್ಟೀಸ್ ಅಲ್ಲಿ ಒಬ್ಸರ್ವ್ ಮಾಡಿರೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್ ಅಂದ್ರೆ, ನಮ್ಮಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಪಾರ್ಟೀಸ್ ದೇ ಆರ್ ವೆರಿ ಕೀನ್ ಟು ಲುಕ್ ಆಫ್ಟರ್ ದ ಪೇಷಂಟ್ಸ್. ಐ ವಿಲ್ ಟೆಲ್ ಯು ಸಮ್ಟೈಮ್ಸ್. ನಾನು ಇವತ್ತೇ ರೌಂಡ್ಸ್ ನಲ್ಲಿ ಇದು ಮಾಡ್ತಾ ಇದ್ದೆ, ನಮ್ಮ ಸಿಸ್ಟರ್ಸ್ಗೆ ಹೇಳ್ತಾ ಇದ್ದೆ, ಒಂದು ಹೆಂಡತಿ ತನ್ನ ಗಂಡನಿಗೆ ಡಿಮೆನ್ಷಿಯಾ ಅನ್ನುವಂತ ಕಾಯಿಲೆ ಇದೆ, ಎಷ್ಟು ಒಂದು ಆ ಕಾಯಿಲೆ ಇದೆ ಅವನಿಗೆ, ಅವಳನ್ನು ಸಹ ಸರಿಯಾಗಿ ರೆಕಗ್ನೈಸ್ ಮಾಡಲ್ಲ, ಆದ್ರೂ ಕೂಡ ಅವನ ಬಗ್ಗೆ ಏನೋ ಒಂದು ಡೆಡಿಕೇಶನ್, ಅವನು ನೀಟಾಗಿರ್ಬೇಕು. ನಾನು ಅವಳಿಗೆ ಗೊತ್ತು, ದಿನಾಗ್ಲೂ ಅವನು ನನ್ನನ್ನು ಐಡೆಂಟಿಫೈ ಮಾಡಲ್ಲ, ಆದ್ರೆ ಅವನು ನಾನು ಬಂದ ಕೂಡಲೇ ಅವನಿಗೆ ನೀನ್ ನಮಸ್ಕಾರ ಮಾಡಿ ಡಾಕ್ಟರ್ ಬಂದಿದ್ದಾರೆ ಅಂತ ಹೇಳೋದು. ಸಿ ದೀಸ್ ಸಾರ್ಟ್ ಆಫ್ ಥಿಂಗ್ಸ್, ಇನ್ಫ್ಯಾಕ್ಟ್ ಎವ್ರಿ ಪೇಷಂಟ್ ಟೀಚಸ್ ಮೀ ಲಾಟ್ ಆಫ್ ಥಿಂಗ್ಸ್. ಪಕ್ಕದ ವಾರ್ಡ್ಗೆ ಹೋದ್ರೆ ಒಂದು ತಾಯಿ ಮಗ ಇದ್ದಾರೆ, ಮಗನಿಗೆ 45 ವರ್ಷ, ತಾಯಿಗೆ 70 ವರ್ಷ, ಮಗನಿಗೆ ಡಿಪ್ರೆಷನ್ ಇದೆ, ತಾಯಿ ಸುಮಾರು 1 ತಿಂಗಳಿಂದ ಹಾಸ್ಪಿಟಲ್ ಅಲ್ಲೇ ಅವನ ಜೊತೆ ಇದ್ದಾಳೆ. ಅಂಡ್ ಅಫ್ಕೋರ್ಸ್ ಅವಾಗವಾಗ ಅವನು ಹೊಡಿತಾನೆ, ಒಂದೊಂದ್ಸರಿ ಸಿಟ್ಟಲ್ಲಿ ಅವಳ ಮೇಲೆ ಸಂಶಯ ಪಡ್ತಾನೆ, ಆದ್ರೂ ಕೂಡ ಅವನ ಜೊತೆಗೆ ಇರ್ತಾಳೆ. ಅಫ್ಕೋರ್ಸ್ ಸ್ವಲ್ಪ ಕೆಲವೊಮ್ಮೆ ಡಿಸಪಾಯಿಂಟ್ ಆಗಿ ಮಾತಾಡ್ತಾಳೆ, ಆದ್ರೆ ದೀಸ್ ಸಾರ್ಟ್ ಆಫ್ ಥಿಂಗ್ಸ್, ದಟ್ ಪೇಷನ್ಸ್, ದಟ್ ಕೀನ್ನೆಸ್ ಟು ಹೆಲ್ಪ್ ದ ರಿಲೇಟಿವ್, ದಿಸ್ ಕ್ಯಾನ್ ಬಿ ಓನ್ಲಿ ಸೀನ್ ಇನ್ ಅವರ್ ಕಂಟ್ರಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಓದ್ತೇವೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯೂಶುವಲಿ ಏನಾಗುತ್ತಂದ್ರೆ, ಯಾರೇ ಆಗಲಿ ಡಿಸೇಬಲ್ಡ್ ಆಗ್ಬಿಟ್ರೆ ಅವರನ್ನ ದೇ ಆರ್ ಯೂಶುವಲಿ ಮೇಡ್ ಟು ಬಿ ಇನ್ ಸಮ್ ನರ್ಸಿಂಗ್ ಹೋಮ್ಸ್, ಅಥವಾ ಮನೆಯಲ್ಲಿ ಇದ್ರೂ ಕೂಡ ಅವರು ಒಂಥರ ಅವಾಗವಾಗ ಅವರಿಗೆ ನೆನಪಿಸ್ತಾ ಇರ್ತಾರೆ, ನೀನು ಡಿಸೇಬಲ್ಡ್. ಅಫ್ಕೋರ್ಸ್ ಇಲ್ಲೂ ಕೂಡ ವೇರಿಯೇಷನ್ ಇದೆ, ಬಟ್ ವಾಟ್ ಐ ಸಿ ಇಸ್, ಇಂಡಿಯಾದಲ್ಲಿ ಪೇಷಂಟ್ ಪಾರ್ಟೀಸ್ ಅಂದ್ರೆ ಪೇಷಂಟ್ ರಿಲೇಟಿವ್ಸ್ ಆರ್ ವೆರಿ ಕೀನ್ ಟು ಲುಕ್ ಆಫ್ಟರ್ ದೇರ್ ಪೇಷಂಟ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಸೈಕ್ಯಾಟ್ರಿ. ಯಾಕಂದ್ರೆ ಸೈಕ್ಯಾಟ್ರಿಕ್ ಇಲ್ನೆಸಸ್ ಅಂದ್ರೆ ನಮ್ಮ ಜನರ ತಲೆಯಲ್ಲಿ ಏನಂದ್ರೆ ಇವು ಗುಣವಾಗದಂತದ್ದು, ಈ ತರದ್ದು ಇರುವಾಗ ಕೂಡ ಒಂದು ಹೋಪ್ ಇಡ್ಕೊಂಡು, ಅಂಡ್ ಸಿ ಎವ್ರಿ ಡೇ ವೆನ್ ಐ ಗೋ ಫಾರ್ ರೌಂಡ್ಸ್, that hope is kindled mainly because of these relatives who have some hope. ಇವನು ಗುಣ ಆಗ್ತಾನೆ, ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಅಲ್ಲಿ ಗುಣ ಆಗ್ತಾನೆ, ಅದು ಏನಿದೆ, ದಿಸ್ ಇಸ್ ಸಮಥಿಂಗ್ ವಿಚ್ ಗಿವ್ಸ್ ಮೀ ಲಾಟ್ ಆಫ್ ಹೋಪ್ ಟು ಮೀ ಮೈಸೆಲ್ಫ್. ಬಣ್ಣಾರಿ ಸರ್ ಈಗ ಫ್ರೆಶ್ ಅಂಡ್ ಫಿಟ್ ಅಂಡ್ ಫೈನ್ ಆಗಿ ಕಾಣ್ತಾ ಇದ್ದಾರೆ. ಅವಾಗ ಟ್ರ್ಯಾಕ್ ಸೂಟ್ ನಲ್ಲಿ ಹೇಗೆ ಕಾಣ್ತಾ ಇದ್ರು ನೋಡಿ, ಅವರು ಫಾರ್ಮಲ್ಸ್ ಅಲ್ಲಿ ಕಾಣ್ತಾ ಇದ್ದಾರೆ. ಈಸ್ ಆಲ್ ಸೆಟ್ ಟು ಗೋ ಟು ದ ಹಾಸ್ಪಿಟಲ್. ಡಾಕ್ಟರ್, ವೆಲ್ಕಮ್ ಬ್ಯಾಕ್ ಆಮೇಲೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಾಯಿ ಅಂದ್ರೆ ಬಹಳ ಇಷ್ಟ ನಿಮಗೆ? ನಾನು ಬಹುಶಃ ನನಗೆ 4-5 ವರ್ಷ ಏಜ್ ಇಂದ ನಮ್ಮ ಮನೆಯಲ್ಲಿ ನಾಯಿಗಳಿದ್ದಾವೆ. ಸುಮಾರು ನನ್ನ ಪ್ರಕಾರ ಈಗ ಐ ಆಮ್ 42, ಈ 37 ಇಯರ್ಸ್ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 10 ನಾಯಿಗಳು ಬಂದು ಹೋಗಿದಾವೆ. ಅಂದ್ರೆ ಬಿಕಾಸ್ ದೇರ್ ಲೈಫ್ ಸ್ಪ್ಯಾನ್ ಇಸ್ ಶಾರ್ಟ್, ಸಮಟೈಮ್ಸ್ ದೇ ಹ್ಯಾವ್ ಡೈಡ್ ಅರ್ಲಿ, ಆರ್ ನಾವು ಟ್ರಾನ್ಸ್ಫರ್ ಆಗುವಾಗ ಹೇಗೆ. ಹೌದು. ವೆರಿ ಇಂಟ್ರೆಸ್ಟಿಂಗ್ಲಿ ಡಾಕ್ಟರ್, ಈ ಬಿಸಿ ಶೆಡ್ಯೂಲ್ ನಲ್ಲಿ ಇದೆಲ್ಲವನ್ನ ಹ್ಯಾಂಡಲ್ ಮಾಡ್ಕೊಂಡು ನೀವು ಹೋಗ್ತಾ ಇರ್ತೀರಲ್ಲ, ನೌ ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಹೂ ಈಸ್ ಯುವರ್ ಇನ್ಸ್ಪಿರೇಷನ್, ಆರ್ ವಾಟ್ ಈಸ್ ದಟ್ ಇಟ್ ಹ್ಯಾಸ್ ಇನ್ಸ್ಪೈರ್ಡ್ ಯು, ಆರ್ ಏನ್ ನಿಮ್ಮನ್ನು ತುಂಬಾ ಇನ್ಸ್ಪೈರ್ ಮಾಡಿದೆ ಇಲ್ಲಿ ತನಕ ಅಂತ? ನಿಜವಾಗ್ಲೂ ನನಗೆ ಇನ್ಸ್ಪಿರೇಷನ್ ಅಂದ್ರೆ ಮೈ ಫಾದರ್. ಆಕ್ಚುಲಿ ಮೈ ಫಾದರ್ ವಾಸ್ ಎ ಸಿವಿಲ್ ಸರ್ವೆಂಟ್. ಓಕೆ. ಸೊ ಸಿವಿಲ್ ಸರ್ವೆಂಟ್ ಅಂದ್ರೆ ವಾಸ್ ದ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್. ನಾನು ಅವರನ್ನ ನೋಡಿದಾಗ, ಅವರು ದ ವೇ ಹಿ ವಾಸ್ ವರ್ಕಿಂಗ್ ಥ್ರೂ ಔಟ್ ಹಿಸ್ ಲೈಫ್, ದಟ್ ವಾಸ್ ಐ ಆಲ್ಸೋ ವಾಂಟೆಡ್ ಟು ಬಿ ಸಮಥಿಂಗ್ ಲೈಕ್ ದಟ್. ಓಕೆ, ಅದು ಮೇನ್. ಮತ್ತೆ ಎರಡನೇದು ಇದು ಅಂದ್ರೆ, ಹಲವು ಜನ ನನ್ನನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಹಲವು ಜನ ಅನ್ನುವಾಗ ಇತ್ತೀಚಿನ ನನ್ನ ಒಂದು ಇನ್ಸ್ಪಿರೇಷನ್ ಅಂದ್ರೆ, ನಾನು ಈ ವಿಜಯ್ ಅಮೃತರಾಜ್ ಅಂತ ನೀವು ಕೇಳಿರ್ಬೇಕು, ಟೆನ್ನಿಸ್ ಪ್ಲೇಯರ್. He is a commentator ಅಲ್ವಾ? Yes, he is a commentator. Now he is a Hollywood director also. ಅವನ ಒಂದು ಇದನ್ನ ಇತ್ತೀಚೆಗೆ ಓದ್ತಾ ಇದ್ದೆ. ಅವನ ಒಂದು 5 Ds ಆಫ್ ಸಕ್ಸಸ್ ಅಂತ ಹೇಳಿದ. ಓಕೆ. ಸಿ 5 Ds ಅಂದ್ರೆ, the first D is a dream or a desire. Okay.
ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಈಗ ನಂದೇ ಜೀವನದಲ್ಲಿ ತಗೊಂಡ್ರೆ ದ ಫಸ್ಟ್ ಡಿ ವಾಸ್ ಐ ವಾಂಟೆಡ್ ಟು ಬಿ ಅ ಸೈಕ್ಯಾಟ್ರಿಸ್ಟ್. ಯು ವೋಂಟ್ ಬಿಲೀವ್, ನಾನು 10ನೇ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಆಂಜನೇಯ ಮೂರ್ತಿ ಅಂತ ಇದ್ದಾನೆ. ಹಿ ಹ್ಯಾಸ್ ಇನ್ಫ್ಯಾಕ್ಟ್ ಐ ಥಿಂಕ್ ಹಿ ಹ್ಯಾಡ್ ರಿಟರ್ನ್ ಆನ್ ಫೇಸ್ಬುಕ್, ಐ ವಾಸ್ ದ ಒನ್ ಪರ್ಸನ್ ಹೂ ಟೋಲ್ಡ್ ದಟ್ ಐ ವಾಂಟ್ ಟು ಬಿ ಅ ಸೈಕ್ಯಾಟ್ರಿಸ್ಟ್ ಇನ್ 10th ಸ್ಟ್ಯಾಂಡರ್ಡ್. ಅಲ್ಲಿಂದ ನೆಕ್ಸ್ಟ್ ನಾನು ದ ಡ್ರೀಮ್ ವಾಸ್ ದೇರ್, ಬಟ್ ಅಟ್ ದಟ್ ಟೈಮ್ ಐ ಡಿಂಟ್ ಇವನ್ ನೋ ದಟ್ ಟು ಬಿ ಎ ಸೈಕ್ಯಾಟ್ರಿಸ್ಟ್ ಐ ಶುಡ್ ಡೂ MBBS. ದ ಮೇನ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಹಿಯರ್ ವಾಸ್ ಡಾಕ್ಟರ್ ಅಶೋಕ್ ಪೈ ಅಂತ ನೀವು ಶಿವಮೊಗ್ಗದಲ್ಲಿ ಕೇಳಿರ್ಬೋದು. ಈ ಬಿಲಾಂಗ್ಸ್ ಟು ಮೈ ಕಮ್ಯುನಿಟಿ, ಇಸ್ ಮೈ ಫಾದರ್ಸ್ ಫ್ರೆಂಡ್. ಸೊ ಅವ್ರ ಪುಸ್ತಕಗಳನ್ನು ಓದಿ ದ ಡ್ರೀಮ್ ವಾಸ್ ಐ ಹ್ಯಾವ್ ಟು ಬಿ ಎ ಸೈಕ್ಯಾಟ್ರಿಸ್ಟ್. So that is first D ಆಯ್ತಾ? ಸೆಕೆಂಡ್ ಡಿ ಇಸ್ ಡಿಸಿಪ್ಲಿನ್. ಐ ಡೋಂಟ್ ನೋ, ಐ ಮೆ ನಾಟ್ ಬಿ ದಟ್ ಆ ಥರ ಒಂದು ಮಾಡೆಲ್ ಫಾರ್ ಡಿಸಿಪ್ಲಿನ್ ಅಲ್ಲ, ಬಟ್ ನಾನು ಯೋಚನೆ ಮಾಡಿದ್ರೆ ನಾನು ಅಟ್ ಎವ್ರಿ ಲೆವೆಲ್ whenever I wanted to achieve something, I have been quite disciplined. ಈಗ ನಾನು ಫಾರ್ ಎಕ್ಸಾಂಪಲ್ PUC ಓದುವಾಗ ನನಗೆ ನೆನಪಿದೆ, ನಾನು ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ. ಐ ಹ್ಯಾವ್ ಬೀನ್ ಅಗೇನ್ಸ್ಟ್ ಟ್ಯೂಷನ್ಸ್ ಇನ್ ಮೈ ಲೈಫ್. ಈವನ್ ಮೈ ಫಾದರ್ ಮದರ್ ದೇ ಲೆಫ್ಟ್ ಮಿ ಡಿಸಿಷನ್ ಟು ಮೀ. ಸೊ ಡಿಸಿಪ್ಲಿನ್ಡ್ ಆಗಿ ಓದ್ತಾ ಇದ್ದೆ. Then when I came to MBBS, my father had given me one tip that I should never, I am basically interested in politics. Never show interest in student politics ಅಂತ ಹೇಳಿದ್ರು. So I was disciplined, ಎಲ್ಲೂ ಫೇಲ್ ಆಗದೆ ಪಾಸ್ ಹಾಕೊಂಡು ಹೋದೆ. ಐ ಮೆ ನಾಟ್ ಬಿ ಎ ವೆರಿ ಗುಡ್ ಸ್ಟೂಡೆಂಟ್, ಬಟ್ ಡಿಸಿಪ್ಲಿನ್ಡ್ ಆಗಿ ಓದ್ತಾ ಇದ್ದೆ. ನಂಗೆ ನೆನಪಿದೆ ಎಕ್ಸಾಮ್ ಟೈಮಲ್ಲಿ ಕರೆಕ್ಟಾಗಿ ಓದ್ತಾ ಇದ್ದೆ, ಟೈಮ್ಗೆ ಓದ್ತಾ ಇದ್ದೆ. ಭಾಳ ಐ ಯೂಸ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ಸ್ಟಡೀಸ್, ಅಟ್ಲೀಸ್ಟ್ ಡ್ಯೂರಿಂಗ್ ಎಕ್ಸಾಮ್ಸ್. ದೆನ್ ದ ಥರ್ಡ್ ಡಿ ಇಸ್ ಡಿಟರ್ಮಿನೇಷನ್. ಸೊ ಈ ಡಿಟರ್ಮಿನೇಷನ್ ಅನ್ನೋದು ನನಗೆ ಭಾಳ ಇತ್ತು. ನಾನು ಸೈಕ್ಯಾಟ್ರಿಸ್ಟ್ ಆಗಬೇಕು ಅನ್ನೋದು ಆಲ್ಮೋಸ್ಟ್ ನಾನು MBBS ಮುಗಿತಾ ನನ್ನ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ಏನಂದರೆ ನೀನು ಹಿಸ್ಟ್ರಿ ಚೆನ್ನಾಗಿ ತಗೊಳ್ತೀಯಾ. ಐ ವಾಸ್ ನಾಟ್ ವೆರಿ ಗುಡ್ ಇನ್ ಈ ಫಿಸಿಕಲ್ ಎಕ್ಸಾಮಿನೇಷನ್ ಅಂತೀವಲ್ಲ, ಈ ಸ್ಟೆಥೋಸ್ಕೋಪ್ ಇಟ್ಟು ನೋಡೋದು, ಸರ್ಜರಿ ಮಾಡ್ತಾ ನನಗೆ ಕೈ ನಡುಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಬೆಸ್ಟ್ ಪ್ರೊಫೆಷನ್ ವುಡ್ ಹ್ಯಾವ್ ಬೀನ್ ಸೈಕ್ಯಾಟ್ರಿಸ್ಟ್. ಐ ಸೂಟೆಡ್ ಇಟ್. ಸೊ ದಟ್ ಡಿಟರ್ಮಿನೇಷನ್ ವಾಸ್ ದೇರ್. Okay. ಡೆಡಿಕೇಶನ್, ಐ ಡೋಂಟ್ ನೋ, ಐ ಪರ್ಸನಲಿ ಫೀಲ್ ನನ್ನ ಒಂದು ಇದನ್ನ ಇದು ಮಾಡಿದ್ರೆ ಮೈ ಪ್ರೊಫೆಷನ್ ಕಮ್ಸ್ ಫಸ್ಟ್. ಐ ಶುಡ್ ಸೇ, ನಾನು ಸುಮ್ಮನೆ TV ಇದಕ್ಕೆ ಹೇಳ್ತಾ ಇರೋದಲ್ಲ. ನನ್ನ ಜೀವನದಲ್ಲಿ ಯಾವಾಗ ಕೇಳಿದ್ರು ನಾನು ಹೇಳ್ತೇನೆ ಏನಂದ್ರೆ, ಆಸ್ ಲಾಂಗ್ ಆಸ್ ಐ ಎಮ್ ಎ ಡಾಕ್ಟರ್, ಐ ಡೋಂಟ್ ನೋ ಲೇಟರ್, ಆಸ್ ಲಾಂಗ್ ಆಸ್ ಐ ಹೋಲ್ಡ್ ದಿಸ್ ಪೊಸಿಷನ್ ಆಫ್ ಎ ಡಾಕ್ಟರ್, ಮೈ ಫಸ್ಟ್ ಇದು ಇಸ್ ಡೆಡಿಕೇಶನ್ ಅಂತ. ಸೊ ದಿಸ್ ಇಸ್ ದ ಫೋರ್ತ್ ಡಿ. ಫಿಫ್ತ್ ಡಿ ಇಸ್ ಡಿವೈನ್ ಇಂಟರ್ವೆನ್ಷನ್. ನನಗೆ ಈ ವಿಜಯ ಅಮೃತರಾಜ್ದು ಇಡೀ 5 Ds ಅಲ್ಲಿ ಬಹಳ ಇಷ್ಟ ಆಗಿದ್ದು. ಯಾಕಂದ್ರೆ ನಾವು ಎಷ್ಟೇ ಡಿಸಿಪ್ಲಿನ್ಡ್ ಇರ್ಬೋದು, ಎಷ್ಟೇ ಡೆಡಿಕೇಶನ್ ಇರ್ಬೋದು, ನನ್ನಾಗಿ ಸುಮಾರು ಜನ ಇರ್ತಾರೆ. ಆದ್ರೆ ಆ 5th ಡಿ ಏನಿದೆ, ದೇವಾನುಗ್ರಹ, ಡಿವೈನ್ ಇಂಟರ್ವೆನ್ಷನ್ ಅಂತ, ಐ ಫೀಲ್ ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮಿ. ಬಿಕಾಸ್ ನಾನು ಹೇಳಿದ ಹಾಗೆ ಐ ವಾಸ್ ಅನ್ ಆವರೇಜ್ ಸ್ಟೂಡೆಂಟ್. ಐ ಡಿಂಟ್ ಹ್ಯಾವ್ ಎನಿ ಏನು ಹೇಳ್ತಾರೆ ತುಂಬಾ ಇಂಟೆಲಿಜೆನ್ಸು ಅಂಥದ್ದೇನೂ ಇಲ್ಲ. ಬಟ್ ಗಾಡ್ ಹ್ಯಾಸ್ ಗಿವನ್ ಮಿ ಬ್ರೇಕ್ಸ್. ಗಾಡ್ ಹ್ಯಾಸ್ ಕಮ್ ಇನ್ ವೇರಿಯಸ್ ಫಾರ್ಮ್ಸ್, ಲೈಕ್ ಮೈ ಟೀಚರ್ ಡಾಕ್ಟರ್ ಶ್ರೀಪತಿ ಭಟ್ ಅವ್ರು ಇರ್ಬೋದು, ಅಥವಾ ಡಾಕ್ಟರ್ RN ಭಟ್ ಅಂತ ಫಿಸಿಷಿಯನ್ ಇದ್ದಾರೆ, ಅವ್ರು ಇರ್ಬೋದು, ನಮ್ಮ ಈ ಟ್ರಸ್ಟಿನ ಶ್ರೀ UR ಆಚಾರ್ಯ ಅವ್ರು ಇರ್ಬೋದು. ಹೀಗೆ ಬಹಳ ಜನ ಅವರು ಇನ್ ಡಿಫ್ರೆಂಟ್ ವೇಸ್ ದೇ ಹ್ಯಾವ್ ಹೆಲ್ಪ್ಡ್ ಮೀ. ಅಂಡ್ ಐ ಆಲ್ವೇಸ್ ಫೀಲ್, ಐ ಹ್ಯಾವ್ ಎ ಸ್ಟ್ರಾಂಗ್ ಬಿಲೀವ್ ದಟ್ ವಾಟ್ ಎವರ್ ವರ್ಕ್ ವಿ ಆರ್ ಡೂಯಿಂಗ್ ಹಿಯರ್ in Baliga Hospital, it is mainly because of God's grace. Andre we have been able to do things, and of course a very supportive environment. Nanna staff irbodu, nanna colleagues Virupaksha, Deepak, Saujanya, Padma, hige ಸುಮಾರು ಜನ ನಮಗೆ ಈ ಒಂದು ಡೇ ಟು ಡೇ ಇದರಲ್ಲಿ ಏನು ಹೆಲ್ಪ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಆಲ್ ಐ ಫೀಲ್ ಇಟ್ ಇಸ್ ಗಾಡ್ಸ್ ಗ್ರೇಸ್ ಅಂತ ಅನ್ಸುತ್ತೆ. Interesting. 5 Ds ಅಲ್ಲಿ what he believes is the 5th D is very important than all the 4 Ds ಅಂತ ಹೇಳಿ. Well, I have a question for him. ಕಾರ್ನಲ್ಲಿ ಕೇಳ್ತೀನಿ. ಡಿವೈನ್ ಇಂಟರ್ವೆನ್ಷನ್ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು, ಅಂದ್ರೆ ದೇವರ ಅನುಗ್ರಹ. ನಾನು ಡಾಕ್ಟರ್ಗೆ ಈ ಪ್ರಶ್ನೆನ ಕೇಳಬೇಕು. ಡಾಕ್ಟರ್, ದೇವರ ಅನುಗ್ರಹ ಖಂಡಿತ ಬೇಕು, ಆದ್ರೆ ಈ ಲಕ್ ಫ್ಯಾಕ್ಟರ್ ಅಂತ ಇರುತ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಯಾಕೆಂತಂದ್ರೆ ಬಹಳ ಕಡೆಯಲ್ಲಿ ನಾನು ಹೇಳೋದನ್ನ ಕೇಳಿದೆ, ಎಷ್ಟು ಪ್ರಯತ್ನ ಪಟ್ರೆ ಏನಂತೆ ನಮ್ಗೆ ಲಕ್ ಇಲ್ವಲ್ಲ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಅಲ್ಲ, ಲಕ್ ಬೇಕೇ ಬೇಕು. ಆ ಲಕ್ ಅನ್ನೋದನ್ನೇ ಬಹುಶಃ ನಾನು ನೀವು ಲಕ್ ಅಂತ ಏನ್ ಹೇಳ್ತೀರಾ ಅದನ್ನ ನಾನು ಡಿವೈನ್ ಇಂಟರ್ವೆನ್ಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನ ದೇವ್ರಿಗೆ ಪೂಜೆ ಮಾಡ್ತಾರೆ. ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ಯಾವತ್ತೂ ಹೋಗಿ ದೇವ್ರ ಮುಂದೆ ಪೂಜೆ ಮಾಡೋದು ಕಡಿಮೆ. ನನಗೆ ಕಷ್ಟ ಬಂದಾಗ ಸಾಮಾನ್ಯ ಜನರ ತರನೇ ನಾನು ಸ್ವಲ್ಪ ಸಂಕಟ ಬಂದಾಗ ವೆಂಕಟರಮಣ ಅಂತ ಇಲ್ಲಿ ಆನೆಗುಡ್ಡೆ ಟೆಂಪಲ್ ಐ ಗೋ ವೆರಿ ಫ್ರೀಕ್ವೆಂಟ್ಲಿ ವೆನ್ ಎವರ್ ದೇರ್ ಇಸ್ ಟ್ರಬಲ್. ಸೊ ನಾನು ಬಹಳ ಹೋಗ್ತಾ ಇಲ್ಲ ಅಂದ್ರೆ ನನಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಆ ತರದ ಒಂದು ಇದು ಹೇಳ್ಬೋದು. ಬಟ್ ಮೇ ಬಿ ಐ ಡೋಂಟ್ ನೋ ಮೆನಿ. ಈಗ ಬಹಳ ಜನಕ್ಕೆ ಆಶ್ಚರ್ಯನೂ ಆಗುತ್ತೆ, ನೀವು ಸೈಕ್ಯಾಟ್ರಿಸ್ಟ್ ಆಗಿ ಈ ತರ ಮಾತಾಡ್ತಿರಲ್ಲ ಅಂತ ಕೇಳಿದವರು ಇದ್ದಾರೆ ನನಗೆ. ದೇವರು
ದೇವ್ರು ಅಂದ ಕೂಡ್ಲೆ ಏನು, ದೇವ್ರು ಅಂದ್ರೆ ನಾನು ಯಾವುದೇ ಮೂಢನಂಬಿಕೆಗಳಿಗೆ ಹೋಗಲ್ಲ. ಈಗ ನಾಳೆ ನೀವು ಆ ದೇವ್ರಿಗೋಸ್ಕರ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅದು ಇಲ್ಲ. ಬಟ್ ವೆನ್ ಐ ಗೋ ಟು ದ ವಾಟ್ ಐ ಫೀಲ್ ಇಸ್, ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಾವು ಇಷ್ಟು ತನಕ ಮಾಡ್ತಿರೋ ಕೆಲಸಗಳು ಒಳ್ಳೇದಾಗಿ ನಡೀತಾ ಇದ್ರೆ ದೇವರ ಅನುಗ್ರಹ ಅದಕ್ಕೆ ಮುಂದೆ ಮುಂದೆ ಹೋಗುತ್ತೆ. ಸೊ ಒಳ್ಳೆ ಕೆಲಸ ಮಾಡಿದಷ್ಟು ಐ ವಿಲ್ ಗೆಟ್ ದಟ್ ಡಿವೈನ್ ಗ್ರೇಸ್ ಅಂತ, ಆ ತರದ ಒಂದು ಭಾವನೆ ನನ್ನಲ್ಲಿ ಬಲವಾಗಿದೆ. ಅದನ್ನಂತೂ ನಾನು ಸ್ಪಷ್ಟವಾಗಿ ಹೇಳ್ಬೋದು.